ನೋಡಿ, ನಿನ್ನೆ ಯಾವ ನಮ್ಮ ಪ್ರವೀಣ್ ಹಿಂದೂ ಯುವಕ ಕೊಲೆ ಆಗಿದ್ದಾನೆ, ಅದು ಮುಸಲ್ಮಾನ್ ಗೂಂಡಾಗಳಿಂದಲೇ ಕೊಲೆ ಆಗಿದೆ. ಇದಾಗಲೇ ತನಿಖೆ ಆಗ್ತಾ ಅವ್ರ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಾಯಿತು. ಅದಾದ ನಂತರ ಮುಸಲ್ಮಾನ್ ಯುವಕ ಕೊಲೆ ಆಗಿರೋದು ಅದು ಯಾವ ಕಾರಣಕ್ಕೆ ಕೊಲೆ ಆಗಿದೆ ಇನ್ನೂ ಕೂಡ ಯಾರು ಸ್ಪಷ್ಟವಾಗಿ ಇನ್ನೂ ಕ್ಲಿಯರ್ ಇಲ್ಲ. ಅದು ಹಿಂದೂ ಯುವಕರಿಂದ ಕೊಲೆ ಆಯಿತು ಅಥವಾ ಯಾವುದೋ ಪ್ರೇಮ ಪ್ರಕರಣದಿಂದ ಕೊಲೆ ಆಯಿತು ಅಥವಾ ಅವರ ವೈಯಕ್ತಿಕ ದ್ವೇಷದಿಂದ ಕೊಲೆ ಆಯಿತು, ಇನ್ನೂ ಕ್ಲಿಯರ್ ಇಲ್ಲ. ಕ್ಲಿಯರ್ ಆದ್ಮೇಲೆ ಹೇಳೋಣ, ಆಮೇಲೆ ಹೇಳ್ತೀನಿ. ಆಕ್ರೋಶ ಮುಂಚೆ ಕಾರ್ಯಕರ್ತರು ನಾಯಕರ ಮಟ್ಟ ಕೂಡ ಬಂದಿದ್ದಾರೆ, ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಈ ತರ ಆದ್ರೆ ಸಂಘಟನೆ ಆಕ್ರೋಶ ಯಾರ ಮೇಲೆ? ನನಗೂ ಆಕ್ರೋಶ ಇದೆ. ನಾನು ನನ್ನ ಮೇಲೆ ನನ್ನ ಕಲ್ತೊಂಡು ನನ್ನ ಕಾಲ ಮೇಲೆ ಹಾಕೊಂಡ ನನ್ನ ವಿಚಾರ ನನ್ನ ಸಿದ್ಧಾಂತದ ಮೇಲೆ ಅವ್ರು ಮಾಡ್ತಾರಂತ ಗೂಂಡಾಗಿರಿ. ವ್ಯಕ್ತಿನ ಕೊಂದಿರ್ಬೋದು, ಇಲ್ಲಿ ಹರ್ಷನ್ ಕೊಂದಿರ್ಬೋದು, ಪ್ರವೀಣನ್ ಕೊಂದಿರ್ಬೋದು. ಇಬ್ಬರನ್ನ ಕೊಂದ್ರೆ ನಮ್ಮ ಸಿದ್ಧಾಂತವನ್ನ ಕೊಲೆ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಇದನ್ನ ಯಾರು ಬೇಸರ ಆಗ್ತಾ ಇದೆ, ಆಕ್ರೋಶ ಇದೆ, ಅವರು ರಾಜೀನಾಮೆ ಕೊಡ್ತೀವಿ ಅಂತ ಹೋಗಿರೋದು ಹೇಡಿ ಲಕ್ಷಣ. ಅದು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ. ಈಗ ನಾವೆಲ್ಲರೂ ಕೂಡ ಈ ಪಕ್ಷವನ್ನ ನಾವು ಕಟ್ಟಿದ್ದಲ್ಲ, ಅನೇಕ ಹಿರಿಯರು ಪ್ರಾಣ ಕೊಟ್ಟು ಕಟ್ಟಿರಂತ ಪಾರ್ಟಿ ಇದು. ನಾವೆಲ್ಲ ಸ್ಥಾನಮಾನದಲ್ಲಿದ್ದೇವೆ. ಇನ್ನು ಯುವ ಮೋರ್ಚಾ ಕಾರ್ಯಕರ್ತರು ಈಗ ತಾನೇ ಬಂದು ಕಂಡುಬಿಡ್ತಾ ಇದ್ದಾರೆ, ನಾವು ರಾಜೀನಾಮೆ ಕೊಡ್ತೀವಿ. ನೀರು ಪಕ್ಷಕ್ಕೆ ಕೊಟ್ಟಿರಂತ ಕೊಡುಗೆ ಏನು? ರಾಜೀನಾಮೆ ಕೊಡೋದು ಆಮೇಲೆ. ರಾಜೀನಾಮೆ ಕೊಡೋದು ನೀ ಸಿದ್ಧಾಂತಕ್ಕೆ ರಾಜೀನಾಮೆ ಕೊಡ್ತೀಯಾ? ಯಾರು ಸತ್ತಾನೆ ಹುಡುಗ ಮುಖರ್ಜಿ ಅವ್ರು ಕಟ್ಕೊಲೆ ಆಯ್ತು, ಅವ್ರು ಸತ್ತಿರ್ಬೋದು, ಅವ್ರ ಸಿದ್ಧಾಂತ ಸಾವುಗಟ್ಟ. ಅವರೆಲ್ಲರ ಪ್ರಾಣ ತ್ಯಾಗ ಆದ ನಂತರ ಇವತ್ತು ದೇಶದಲ್ಲಿ ಈ ಸಂಘಟನೆಯನ್ನ ಹಿಂದುತ್ವದ ಮುಖಾಂತರ ನರೇಂದ್ರ ಮೋದಿ ಈ ದೇಶ ಪ್ರಧಾನಮಂತ್ರಿ ಆದ್ರು. ಇಡೀ ವಿಶ್ವವೇ ಮೆಚ್ತಾ ಇದೆ ನರೇಂದ್ರ ಮೋದಿ ಮಾಡ್ತಿರಂತ ಕಾರ್ಯಗಳ ಬಗ್ಗೆ. ಯಾರು ಮುಸಲ್ಮಾನ್ ಗೂಂಡಾಗಳಿದ್ದಾರೆ, ಆ ಗೂಂಡಾಗಿರಿನ ಕೊಲ್ಲೋದಕ್ಕೆ ಬಳಸ್ತಾ ಇದ್ದಾರೆ. ಇದಕ್ಕೂ ಸರಿಯಾದ ಉತ್ತರ ಕೊಡೋದಕ್ಕೆ ನಮ್ಮ ದೇಶಕ್ಕೆ ಶಕ್ತಿ ಇದೆ. ಒಂದು ನಿಮಿಷ, ನಮ್ಮ ದೇಶಕ್ಕೆ ಶಕ್ತಿ ಇದೆ. ಆ ಶಕ್ತಿ ಮುಖಾಂತರ ಅವ್ರನ್ನ ಬುದ್ಧಿ ಹೇಳಿ ಬದಲಾವಣೆ ಮಾಡಿಸಂತ ಪ್ರಯತ್ನ ಮಾಡ್ತೀವಿ. ಇಲ್ಲ ಅಂದ್ರೆ ನರೇಂದ್ರ ಮೋದಿ ಅವರು, ಯೋಗಿಯವರು ನಮ್ಗೇನು ಡೈರೆಕ್ಷನ್ ಕೊಡ್ತಾರೋ ಆ ದಿಕ್ಕಿನಲ್ಲಿ ಖಂಡಿತ ನಾವು ಕ್ರಮ ತಗೋತೇವೆ. ಇದ್ರಲ್ಲಿ ಯಾವ ಅನುಮಾನ ಬೇಡ. ರಾಜೀನಾಮೆ ಕೊಡ್ತೀರಂತ ಯುವಕರಿಗೆ ಹೇಳ್ತೇನೆ, ನೀವು ರಾಜೀನಾಮೆ ಕೊಡೋದ್ರಿಂದ ಈ ಒಂದು ಹಿಂದುತ್ವದ ಸಿದ್ಧಾಂತಕ್ಕೆ ನೀವು ಅಪಮಾನ ಮಾಡ್ದಂಗೆ, ಅನೇಕ ವರ್ಷಗಳಿಂದ ಸಂಘಟನೆ ಕಟ್ಕೊಂಡ್ ಬಂದಿರಂತ ನಮ್ಮ ನಾಯಕರಿಗೆ ಅವಮಾನ ಮಾಡ್ದಂಗೆ. ಅದಕ್ಕೋಸ್ಕರ ಹೇಳ್ತಿರೋದು, ರಾಜೀನಾಮೆ ಇದಕ್ಕೆ ಉತ್ತರ ಅಲ್ಲ. ರಾಜೀನಾಮೆ ಕೊಟ್ಟಿರೋರು ವಾಪಸ್ ತಗೋಬೇಕು. ನೀನು ಅಕಸ್ಮಾತ್ ರಾಜೀನಾಮೆ ಕೊಟ್ಟಿದ್ದನ್ನ ಒಪ್ಕೊಂಡ್ರೆ, ರಾಜ್ಯದ ಅಧ್ಯಕ್ಷರು ಒಪ್ಕೊಂಡ್ರೆ ಹೊಸಬ್ರು ಬರ್ತಾರೆ. ಏನ್ ಬಿಜೆಪಿಗೆ ಕಾರ್ಯಕರ್ತ ಸಿಗಲ್ಲೇನೋ? ನೀ ಎಲ್ಲಿ ಹೋಗ್ತೀಯ? ಹಾಗಾದ್ರೆ ಕಾಂಗ್ರೆಸ್ ಹೋಗ್ತೀಯಾ? ಯಾರ್ಯಾರು ಇವತ್ತು ಭಾರತೀಯ ಜನತಾ ಪಾರ್ಟಿ ಸ್ಥಾನಮಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೋ ಪ್ರಾಣ ಹೋದ್ರು ಕೂಡ ಅವ್ರು ಬಿಜೆಪಿ ಬಿಟ್ಟು ಹೋಗಲ್ಲ, ಬಿಜೆಪಿಗೆ ಇರೋರೆ. ಅವ್ರ ರಾಜೀನಾಮೆ ಈಗ ಸಿಟ್ಟಿನಿಂದ, ಆಕ್ರೋಶದಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟಿರೋ ನಾನು ಬರೆದಿಟ್ಕೊಳ್ಳಿ. ಈ ಬಿಜೆಪಿ ಖಂಡಿತ ಯಾವ ಕಾರಣಕ್ಕೂ ಬಿಟ್ಟೋಗಲ್ಲ, ಮೋದಿ ಬಿಟ್ಟೋಗಲ್ಲ, ಹಿಂದುತ್ವ ಬಿಟ್ಟೋಗಲ್ಲ. ದಿಕ್ಕಿನಲ್ಲಿ ಮಾದರಿ, ಆ ದಿಕ್ಕಲ್ಲಿ ಕರ್ನಾಟಕ, ಗುಜರಾತ್ ರೂಪದಲ್ಲಿ ನಾವು ಅನೇಕ ಇಲಾಖೆ, ಉದಾಹರಣೆಗೆ ನಾನು ರೂರಲ್ ಡೆವಲಪ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಇವತ್ತು ದೇಶಕ್ಕೆ ಮೊದಲನೇ ಸ್ಥಾನದಲ್ಲಿ ನಾವು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮೊದಲನೇ ಸ್ಥಾನದಲ್ಲಿ ಇದ್ದೀವಿ. ಅದು ಗುಜರಾತ್ ಮಾದರಿ. ಉತ್ತರ ಪ್ರದೇಶ ಮಾದರಿ ಅಂತಂದ್ರೆ ಈ ರೀತಿ ಗೂಂಡಾಗಿರಿ ಮಾಡಿ ಕೊಲೆಗಡಕರಿಗೆ ಸರಿಯಾದ ಬುದ್ಧಿ ಕಲಿಸ್ತಾರಂತ ಯೋಗಿ ಆದಿತ್ಯನಾಥ್ ಅವರು ತಗೊಂಡಿದ್ದ ದಿಟ್ಟ ಹೆಜ್ಜೆ. ಆ ದಿಕ್ಕಿನಲ್ಲಿ ನಮ್ಮ ರಾಜ್ಯದಲ್ಲೂ ಮಾಡಬೇಕಾ ಅನ್ನೋದನ್ನ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ಪಷ್ಟ ಮಾಡಿದ್ದಾರೆ. ಅವಶ್ಯಕತೆ ಬಿದ್ದರೆ ನಾವು ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ತಂದಿದ್ದಾರೆ, ಅದೇ ರೀತಿ ನಾವು ತರಲೇಬೇಕಾಗಬಹುದು. ಈ ಮಾತುಗಳೇ ಹೇಳಿದ್ದಾರೆ. ಅಲ್ಲಿ ತನಕ ಹೋಗೋದು ಬೇಡ ಅಂತ ನನ್ನ ಆಸೆ. ಇಷ್ಟ್ರ ಮಧ್ಯೆ ಇಲ್ಲ, ಅಲ್ಲಿ ಆ ಪ್ರಕಾರನೇ ನೀವು ಮಾಡಬೇಕು, ಅಲ್ಲಿ ತನಕ ನಮ್ಮ ಕೊಲೆಗಳ ಗೂಂಡಾಗಿರಿ ಇದೇ ರೀತಿ ಮುಂದುವರಿಸ್ತೀವಿ ಅಂತ ಪ್ರಯತ್ನ ಮುಂದುವರಿಸಿದ್ರೆ ಅವ್ರು ಅನುಭವಿಸ್ತಾರೆ, ಅವ್ರ ಹೆಂಡತಿ ಮಕ್ಕಳು ಅನುಭವಿಸ್ತಾರೆ. ಹತ್ಯೆ ಸರ್ಕಾರ ಅನ್ನೋದು ಸಾಕಷ್ಟು ಪ್ರಚಾರ ಆಗ್ತಾ ಇದೆ, ಅದರಲ್ಲಿ ಅನುಮಾನ ಇಲ್ಲ. ಆದರೆ ಹತ್ಯೆ ಮಾಡ್ತಾ ಇರೋಂಥ ದೇಶದ್ರೋಹಿಗಳಿಗೆ ಸರಿಯಾದ ಬುದ್ಧಿ ಕಲಿಸೋ ತನಕ ನಾವು ಬಿಡಲ್ಲ. ಇಡೀ ಸಮಾಜ ಇವತ್ತು ಜಾಗೃತಿ ಆಗ್ತಾ ಇದೆ. ಜಾಗೃತಿ ಆಗ್ತಾ ಇರೋಂಥ ಸಮಾಜದಲ್ಲಿ ಕೆಲವರಿಗೆ ಆಕ್ರೋಶನೂ ಇದೆ. ಈ ಸರ್ಕಾರ, ನಾವು ಗೆಲ್ಲಿಸಿರೋ ಸರ್ಕಾರ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ, ಯಾಕೆ ಹಿಂದೂಗಳು ಯುವಕರು ಕೊಲೆ ಆಗ್ತಾ ಇದೆ, ಈ ಆಕ್ರೋಶ ಎಲ್ರಿಗೂ ಇದೆ, ನನಗೂ ಇದೆ, ಇಲ್ಲ ಅಂತಲ್ಲ. ಆದರೆ ನಾವು ಕೊಲೆಗೆ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಕಾನೂನುಬದ್ಧವಾಗಿಯೇ ಆ ಒಂದು ಕೊಲೆಗಡಕರಿಗೆ, ಆ ಮುಸಲ್ಮಾನ್ ಕೊಲೆಗಡರಿಗೆ ಏನು ಬುದ್ಧಿ ಕಲಿಸ್ತೇವೆ. ಈ ದಿಕ್ಕಲ್ಲಿ ಏನು ಕಾನೂನು ತಿದ್ದುಪಡಿ ಮಾಡಬೇಕು ಅನ್ನೋ ಅಂಶವನ್ನು ಈಗಾಗಲೇ ನಾನು ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ.
ರಾಜ್ಯ ಅಧ್ಯಕ್ಷ ನಳಿನ್ ಕುಮಾರ್ ಹತ್ರ ಮಾತಾಡಿದ್ದೀನಿ. ಅವರು ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಹತ್ರ ಕೂತು ಮಾತುಕತೆ ನಡೆಸಿ ಏನು ಕಾನೂನನ್ನ ತಿದ್ದುಪಡಿ ಕರ್ನಾಟಕಕ್ಕೆ ತರಬೇಕು ಆ ದಿಕ್ಕಿನಲ್ಲಿ ಚಿಂತನೆ ನಡೀತಾ ಇದೆ. ಯಾಕೆಂತಂದ್ರೆ ಉತ್ತರ ಪ್ರದೇಶದಲ್ಲಿ ಅವರು ಮಾಡ್ತಾ ಇದ್ದಾರೆ, ಆ ದಿಕ್ಕಲ್ಲಿ ನಮ್ಮಲ್ಲಿ ಯಾಕೆ ಮಾಡ್ತಾ ಇಲ್ಲ, ಗುಂಡಿಟ್ಕೊಳ್ಬೇಕು, ಅದೇ ರೀತಿ ಬುಲ್ಡೋಸ್ ಮಾಡಬೇಕು, ಈ ಮಾತುಗಳೆಲ್ಲ ಇಡೀ ರಾಜ್ಯಗಳು ಬರ್ತಾ ಇದೆ, ಇಲ್ಲ ಅಂತ. ಆದರೆ ಉತ್ತರ ಪ್ರದೇಶದ ವ್ಯವಸ್ಥೆ ಬೇರೆ, ಕರ್ನಾಟಕ ವ್ಯವಸ್ಥೆ ಬೇರೆ. ಗುಂಡಿಟ್ಕೊಳ್ಬೇಕು ಅನ್ನೋ ಪರಿಸ್ಥಿತಿ ಕೇಂದ್ರ ಇದನ್ನು ಗಮನಿಸಿ ಆ ರೀತಿ ಮಾಡಬೇಕು ಅನ್ನೋದಂದ್ರೆ